11ನೇ ಪ್ರಶ್ನೆಯನ್ನ ಗಮನಿಸಿ. sin 45 ಡಿಗ್ರಿ ಇಂಟು cos 45 ಡಿಗ್ರಿಯ ಬೆಲೆಯು. ಸೊ sin 45 ಡಿಗ್ರಿ ಇಂಟು cos 45 ಡಿಗ್ರಿ. ಸೊ sin 45 ಡಿಗ್ರಿ ಬೆಲೆ ಏನಾಗುತ್ತೆ 1/√2 ಇಂಟು cos 45 ಡಿಗ್ರಿ ಏನಾಗುತ್ತೆ ಹೇಳಿ 1/√2. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ 1/√2 √2 ಇಂಟು √2 ಏನಾಗುತ್ತೆ 1/2 ಆಗತ್ತೆ ಮಕ್ಕಳೇ. ಸೊ ಆನ್ಸರ್ ಏನಾಗತ್ತೆ ಡಿ ಸರಿಯಾದ ಉತ್ತರವಾಗತ್ತೆ.